ತಾತ್ವಿಕ ಚಿಂತನೆಯಲ್ಲಿ ಮೊಟ್ಟ ಮೊದಲು ಮೋಕ್ಷದ ಬಗ್ಗೆ ಮಾತಾಡಿದ್ದು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯ. ಅವರದೇ ಸಮಕಾಲೀನರು ಕುಮಾರಿಲ ಭಟ್ರು ಅಂತ ಇದ್ರು, ಪೂರ್ವಮೀಮಾಂಸಾಚಾರ್ಯರು. ಅವರು ಕೂಡ ಮೋಕ್ಷ ಅಂದ್ರೆ ಅಂದ್ರೆ ಸ್ವರ್ಗವಾಚಿ ಅಂತ ಬರೀತಾರೆ. ಸ್ವರ್ಗ ಅಲ್ಲ ಅಂತಾರೆ ಭಗವತ್ಪಾದ. ಸ್ವರ್ಗಕ್ಕೆ ಹೋಗುವುದು ನಿಮ್ಮ ಗುರಿ ಆಗಬಾರದು. ನಿಮ್ಮ ಗುರಿ ಮುಕ್ತಿಗೆ ಹೋಗುವುದು ಇರಬೇಕು. ಮುಕ್ತಿಗೆ ಹೋಗುವುದು ನಿಮ್ಮ ಗುರಿಯಾದರೆ ನೀವು ಈ ದಾರಿಯಲ್ಲಿ ಹೋಗ್ತಾ ಇದ್ದೀರಿ, ಸ್ವರ್ಗ 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 ಈ ದಾರಿಯಲ್ಲಿ ಹೋಗ್ತಾ ಇದ್ದೀರಿ, ನಿಮ್ಮ ಗುರಿ ಮುಕ್ತಿಯಾಗಿಬಿಟ್ಟಿದೆ. ಆಗ ಈ ದಾರಿಯಲ್ಲಿ ಹೋಗುವುದನ್ನು ಬಿಟ್ಟು ಮುಕ್ತಿಗೆ ಹೋಗುವ ದಾರಿಯಲ್ಲಿ ಹೋಗ್ಬೇಕು. ಅದು ಯಾವ್ದು ಇದು? ನಾವು ನಾಳೆ ಮಾತನಾಡತಕ್ಕಂಥ 15ನೇ ಅಧ್ಯಾಯದ ಉದ್ಘಾಟನೆ ಬಹಳ ಅದ್ಭುತವಾಗಿದೆ. ಇದು ಪುರುಷೋತ್ತಮ ಪ್ರಾಪ್ತಿ ಯೋಗ ಅಂತ ಹೆಸರು. ಪ್ರಾರಂಭ ಆಗೋದೇ ಹಾಗೆ, ಊರ್ಧ್ವ ಮೂಲವದ ಶಾಖಂ ಅಶ್ವತ್ಥಂ ಪ್ರಾಪುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್ ಅಂತ ಹೇಳುವಾಗ ಅಷ್ಟೆಲ್ಲ ವರ್ಣನೆ ಮಾಡುತ್ತೆ. ಅಶ್ವತ್ಥ ವೃಕ್ಷ ಅಂದ್ರೆ ಏನು ಅಂತ ಕೊನೆಗೆ ಏನ್ ಹೇಳುತ್ತೆ ಕಥೆ ಸಾಕಾಗುತ್ತೆ. ನಾಳೆ ಅದನ್ನು ವಿಸ್ತಾರವಾಗಿ ಮಾತಾಡ್ತೇನೆ. 14ನೇ ಅಧ್ಯಾಯದ ಮತ್ತೊಂದು ದೃಷ್ಟಿಕೋನ ಅಂದರೆ ಈ ಭಗವತ್ಪಾದರ ಈ ಚಿಂತನೆ ನಿಮಗೆ ಅರ್ಥ ಆಗುತ್ತೆ. ಏನು? ಮತ್ತೆ ನಾವು ಸ್ವರ್ಗಾಪೇಕ್ಷಿಗಳಾಗಿದ್ದೇವೆ. ಸ್ವರ್ಗಾಪೇಕ್ಷಿಗಳಾಗಿರುವುದರಿಂದ ಯಜ್ಞಯಾಗಾದಿಗಳ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ. ಹಾಗೆ ಹೋಗುವುದರಿಂದ ಮತ್ತೆ ಹುಡ್ತೀವಿ, ಮತ್ತೆ ಸಾಯ್ತೀವಿ, ಮತ್ತೆ ಹುಡ್ತೀವಿ, ಮತ್ತೆ ಸಾಯ್ತೀವಿ, ಇದೇ ಕರ್ಮ ಇದೆ. ಆದ್ದರಿಂದ ಇದನ್ನು ಬಿಟ್ಟು, ಆ ಪಥವನ್ನು ಬಿಟ್ಟು ಮತ್ತೊಂದು ಕಡೆ ತಿರುಗಬೇಕು. ಅದು ಮುಕ್ತಿ ಎನ್ನತಕ್ಕಂಥ ಗುರಿ ಇದೆ. ಮುಕ್ತಿ ಎನ್ನುವ ಗುರಿಯ ಕಡೆಗೆ ಹೋಗಬೇಕಾಗಿದ್ರೆ ವೈದಿಕ ಚಿಂತನೆಯನ್ನು ಬಿಟ್ಟು, ಬಹಳ ದಾಖಲೆ ಮಾಡ್ಕೋಬೇಕಿದೆ, ವೈದಿಕ ಚಿಂತನೆಯನ್ನು ಬಿಟ್ಟು ವೇದಾಂತದ ಮಾರ್ಗಕ್ಕೆ ಹೋಗಬೇಕು. ವೇದಾಂತವು ವೈದಿಕ ಚಿಂತನೆಯೇ ಮನೆಯಲ್ಲಿ ಬಂದಿರತಕ್ಕಂಥದ್ದು. ಆದ್ರೆ ವೇದದ ತುಂಬಾ ತ್ರೈಗುಣ್ಯ ವಿಷಯ. ವೇದದ ತುಂಬಾ ಇರತಕ್ಕಂಥದ್ದೇ ಈ ಗುಣಗಳ ಚಿಂತನೆ. ಇಂಥ ಯಜ್ಞ ಮಾಡುವ, ಅಂತ ಯಜ್ಞ ಮಾಡುವುದರಿಂದ ಹಾಗೆ ಬರುತ್ತೆ, ಇದರಿಂದ ಹೀಗೆ ಬರುತ್ತೆ. ಇದೇ ಇರೋ ಕಾರಣದಿಂದ ಅದನ್ನು ಬಿಟ್ಟು ವೇದದ ಕೊನೆಯಲ್ಲಿ, ವೇದಾಂತದಲ್ಲಿ, ಉಪನಿಷತ್ತಿನಲ್ಲಿ ಮಾಡಿರತಕ್ಕಂಥ ಚಿಂತನೆಯಲ್ಲಿ ಯೋಚನೆ ಮಾಡಿ ಆ ಉಪನಿಷತ್ತಿನ ಚಿಂತನೆಯನ್ನು ಮಾಡಿದಾಗ ಅಲ್ಲಿ ನಾಮ ರೂಪ ಕ್ರಿಯೆಗಳು ಇರತಕ್ಕಂಥ ದೇವತೆಗಳಿಲ್ಲ. ಯಾವ ಉಪನಿಷತ್ತಿನಲ್ಲಿಯೂ ಇಂದ್ರ, ಮಿತ್ರ, ವರುಣ ಇದೆಲ್ಲ ಇಲ್ಲ. ಮತ್ತೇನಿದೆ? ಬ್ರಹ್ಮನ್. ಅದಕ್ಕೆ ಹೆಸರೇ ಇಲ್ಲ. ಬೃಹತ್ತಾಗಿರೋದು. ಬೃಹತ್ತಾಗಿರೋದು ಅಂದ್ರೇನು? ಈ ಇಡೀ ವಿಶ್ವವನ್ನೇ ಆವರಿಸಿರತಕ್ಕಂಥದ್ದು, ಈ ಇಡೀ ವಿಶ್ವವನ್ನೇ ಆಡ್ತಾ ಇರಬೇಕು. ಅಂದರೆ ನಾವು ನಮ್ಮ ಕಣ್ಣಿಗೆ ಕಾಣದ ದೇವತೆಗಳು ಕಾಣಲ್ಲ. ಬ್ರಹ್ಮನ್ ಬಗ್ಗೆ ಹೇಳಿದ್ರೆ ನಮ್ಮ ಕಣ್ಣಿಗೆ ಕಾಣದ ಈ ಇಡೀ ಬ್ರಹ್ಮಾಂಡವನ್ನೇ, ಬ್ರಹ್ಮದಿಂದ ಬಂದಿರತಕ್ಕ ಬ್ರಹ್ಮಾಂಡವನ್ನೇ ಆವರಿಸಿರತಕ್ಕಂತಹ ಒಂದು ಬೃಹತ್ ಶಕ್ತಿಯ ಜೊತೆಗೆ ಆ ಬೃಹತ್ ಶಕ್ತಿಯಲ್ಲಿ ಲೀನವಾಗತಕ್ಕಂತಹ ಪ್ರಕ್ರಿಯೆಯನ್ನು ಮಾಡಬೇಕು. ಹಾಗೆ ಮಾಡಬೇಕಾಗಿದ್ದರೆ ನಮ್ಮ ಗುರಿ ಮುಕ್ತಿಯಾಗಬೇಕು. ಮುಕ್ತಿಯ ದಾರಿ ಬೇರೆ ಇರಬೇಕು. ವೈದಿಕ ದಾರಿ ಅಲ್ಲ, ವೇದಾಂತದ ದಾರಿ ಆಗಬೇಕು. ಹಾಗೆ ಯಾರಿಗಾದರೂ ಮುಕ್ತಿಯ ಆಸೆ ಇದ್ದರೆ, ಮುಕ್ತಿಯ ಬಗ್ಗೆ ಚಿಂತನೆ ಮಾಡುವವರಾದರೆ ಅವರಿಗೆ ಈ 3 ಗುಣಗಳು ಬೇರೆ ವಿಷಯ ಬರ್ತದೆ. ಅವರಿಗೆ ಏನ್ ಹೇಳ್ತಾರೆ? ಪತಂಜಲ ಯೋಗ ಸೂತ್ರದಲ್ಲಿ 4 ಭಾಗಗಳಿವೆ. ಒಂದು ಸಮಾಧಿ ಪಾದ, 2ನೇದು ಸಾಧನ ಪಾದ, 3ನೇದು ವಿಭೂತಿ ಪಾದ, 4ನೇದು ಕೈವಲ್ಯ ಪಾದ. ಆ ಕೈವಲ್ಯ ಪಾದದಲ್ಲಿ ಈ ಸೂತ್ರ ಬರುತ್ತೆ. ಬಹಳ ಗಮನ ಇಟ್ಟು ಕೇಳಿದ್ರು. ಕರ್ಮ ಶುಕ್ಲಾ ಕೃಷ್ಣ ಯೋಗಿನಃ ತ್ರಿವಿಧಂ ಇತರೇಷ. ಜಾಸ್ತಿ ಚರ್ಚೆ ಮಾಡಬೇಕು, ಬಹಳ ಸರಳವಾಗಿ ಹೇಳಬೇಕು. ತ್ರಿವಿಧಂ ಇತರೇಷ ಮೊದಲು ಅರ್ಥ ಮಾಡ್ಕೊಂಡು ನೋಡ್ರಿ.
ಇಷ್ಟೊತ್ತು ನಾವು ಮೂರು ಗುಣ ಮಾತಾಡ್ತಾ ಇದ್ದೇವೆ. ತ್ರಿವಿಧಂ ಮೂರು ಗುಣಗಳು. ಇತರೇಶ ಬೇರೆಯವರಿಗೆಲ್ಲ, ನಮಗೆಲ್ಲ ಮೂರು ಗುಣಗಳ ಬಗ್ಗೆ ಮಾತುಕತೆ ಇದೆ. ಏನಿದೆ? ಒಂದು ಶುಕ್ಲ ಸತ್ವಗುಣ, ಇನ್ನೊಂದು ರಜೋಗುಣ, ಮೂರನೇದು ತಮೋಗುಣ. ಈ ತಮೋಗುಣ ರಜೋಗುಣ ಎರಡೂ ಸೇರಿ ಸತ್ವಕ್ಕೆ ವಿರುದ್ಧವಾದದ್ದು. ಅಥವಾ ಇನ್ನೂ ಸರಳ ಅರ್ಥ ಮಾಡ್ಕೋಬೇಕು ಅಂದ್ರೆ, ಒಂದು ಚೀಲ, ಎರಡು ಚೀಲ ಇದೆಯಪ್ಪ. ಒಂದರೊಳಗೆ ಬಿಳಿಯಿದೆ, ಇನ್ನೊಂದರೊಳಗೆ ಕಪ್ಪಿದೆ. ಕಪ್ಪು ಚೀಲ ಒಂದು, ಬಿಳಿ ಚೀಲ ಒಂದು. ನಾವು ಮೊದಲಿನಿಂದ ಏನು ಹೇಳ್ತಾ ಇದ್ದೇವೆ? ಎಲ್ಲರಲ್ಲಿಯೂ ಎಲ್ಲ ಗುಣಗಳು ಇದೆ. ಸತ್ವಗುಣ ಅನ್ನೋದು ಬಿಳಿ, ರಜೋಗುಣ ತಮೋಗುಣ ಅಂತಕ್ಕಂಥದ್ದು ಕಪ್ಪು ಚೀಲ. ಆದರೆ ನಮ್ಮಲ್ಲಿ ಮೂರೂ ಇರೋ ಕಾರಣದಿಂದ ತ್ರಿವಿಧಂ ಇತರೇಶ, ಉಳಿದ ಎಲ್ಲರಿಗೂ, ಯೋಗಿಗಳನ್ನು ಬಿಟ್ಟು ಉಳಿದ ಎಲ್ಲರಿಗೂ ಈ ಬಿಳಿ ಹಾಗೂ ಕಪ್ಪು ಮಿಶ್ರವಾಗಿರುತ್ತದೆ. ಒಂದು ಬಿಳಿ, ಒಂದು ಕಪ್ಪು, ಇನ್ನೊಂದು ಮಿಶ್ರ. ತ್ರಿವಿಧಂ ಇತರೇಶ, ನಮಗೆಲ್ಲ ಈ ಮೂರೂ ಸಂಬಂಧಪಡುತ್ತದೆ. ತ್ರಿವಿಧಂ ಇತರೇಶ. ಆದರೆ ಆ ಸೂತ್ರದ ಪ್ರಾರಂಭ ಏನು? ಕರ್ಮ ಶುಕ್ಲ ಕೃಷ್ಣ. ಕರ್ಮ ಅನ್ನತಕ್ಕಂಥದ್ದು ಅಶುಕ್ಲ, ಅಕೃಷ್ಣ. ಅದು ಬಿಳುಪು ಅಲ್ಲ, ಕಪ್ಪು ಅಲ್ಲ, ಸತ್ವವೂ ಅಲ್ಲ, ರಜಸ್ವೂ ಅಲ್ಲ. ಯಾರು ಯೋಗಿಗಳಾಗಬೇಕಿದೆ, ಯಾರು ಯೋಗಾಭ್ಯಾಸ ಮಾಡುತ್ತಾ ಮೋಕ್ಷಕ್ಕೆ ಹೋಗಬೇಕು ಅನ್ನುತ್ತಾರೋ ಅವರಿಗೆ ಸತ್ವಗುಣವೂ ಇರಬಾರದು, ರಜೋಗುಣವೂ ಇರಬಾರದು, ತಮೋಗುಣವೂ ಇರಬಾರದು. ಅದನ್ನೇ ಕೃಷ್ಣ ಹೇಳಿದ್ದು ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ. ಮೂರು ಗುಣಗಳನ್ನು ಮೀರು, ಮೂರು ಗುಣಗಳು ಬೇಡ. ನಾವು ಮಾತಾಡ್ತಾ ಹೇಳಿ ಸತ್ವಗುಣ ಇದ್ರೆ ಏನು ಅಹಂಕಾರ ಅದೆಲ್ಲ ಬರುತ್ತೆ, ಅದು ಇರಕೂಡದು. ಜ್ಞಾನ ಇರತಕ್ಕಂಥದ್ದು, ಸುಖ ಅದು ಬೇಡ. ತಾನಾಗ್ತಾನೆ ಬಂದ್ರೆ ಅನುಭವಿಸೋದು ಬೇರೆ, ಬೇಕು ಅಂತ ಬಯಸುವುದು ಬೇರೆ, ಅದಕ್ಕೆ ಬಂದಿಯಾಗುವುದು ಬೇರೆ. ಹೀಗಾಗಿ ಸತ್ವಗುಣ ಶ್ರೇಷ್ಠವಾದರೂ ಅದು ಬೇಕಿಲ್ಲ. ಯಾರಿಗೆ? ಯಾರು ಮೋಕ್ಷಾಪೇಕ್ಷಿಗಳಾಗಿರುತ್ತಾರೋ ಅವರು ಕರ್ಮ ಮಾಡುವುದರಿಂದ ಪುಣ್ಯ ಬರುತ್ತೆ. ನನಗೆ ಪುಣ್ಯ ಬೇಡ, ಕೃಷ್ಣಾರ್ಪಣ ವಸ್ತು ನಂದಲ್ಲ. ಯಾಕೆ ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ತೀವಿ ನಾವು ಅಂದ್ರೆ, ನನ್ನದಲ್ಲ, ಅದು ಕೃಷ್ಣ ಬಿಟ್ಕೊಟ್ಬಿಟ್ಟಿದ್ದೀನಿ ನಾನು. ರಾಮಾರ್ಪಣ ವಸ್ತು ರಾಮ ಬಿಟ್ಬಿಟ್ಟಿದ್ದೀನಿ, ದುರ್ಗಾರ್ಪಣ ದುರ್ಗಮ್ಮನ್ ಬಿಟ್ಬಿಟ್ಟಿದ್ದೀವಿ, ಶಿವಾರ್ಪಣ ವಸ್ತು ಈಶ್ವರ ಕೊಟ್ಬಿಟ್ಟಿದ್ದೀವಿ, ನಮ್ಮದಿಲ್ಲ. ಧರ್ಮರಾಯ ಯಜ್ಞವನ್ನು ಮಾಡಿದ, ರಾಜಸೂಯ ಯಾಗವನ್ನ. ಆ ರಾಜಸೂಯ ಯಾಗ ಮಾಡಿದ್ದೇ ಇರೋದಷ್ಟು ಪುಣ್ಯ ಬಂತಲ್ಲ, ಅದೇನ್ ಮಾಡದ? ಕೃಷ್ಣನಿಗೆ ಅಗರ ಪೂಜೆ ಅಂತ ಕೊಡ್ಬೇಕು. ನಂಗೆ ಬೇಡಪ್ಪ, ನಾವು ಮಾಡು ಪಾಪ ಕಾರ್ಯ ಮಾಡಬಾರ್ದು. ಮೊದಲನೇದಾಗಿ ಪುಣ್ಯ ಬಂದರೆ ಅದು ನಾವು ಬೇಡ. ಸತ್ವಗುಣವೂ ಬೇಡ, ರಜೋಗುಣ ತಮಗುಣ ಬಿಟ್ಬಿಡಿ, ಅದಿಲ್ವೇ ಇಲ್ಲ, ಅದು ಬಿಡಲೇಬೇಕು. ಸತ್ವಗುಣ ಶ್ರೇಷ್ಠವಲ್ಲ ಅಂದ್ರೆ ಅದನ್ನು ಹಿಡ್ಕೋಬೇಕಾಗಿಲ್ಲ. ಕರ್ಮ ಶುಕ್ಲ, ಅಶುಕ್ಲ, ಅಕೃಷ್ಣ, ಬಿಳಿಯೂ ಅಲ್ಲ, ಕಪ್ಪು ಅಲ್ಲ. ನ ಶೂನ್ಯಂ ನಚಾಶೂನ್ಯಮದ್ವೈತಕತ್ವ. ಅದು ಶೂನ್ಯವೋ ಅಲ್ಲ, ಶೂನ್ಯ ಅಲ್ಲದೆಯೋ ಅಲ್ಲ, ಎರಡೂ ಅಲ್ಲ. ಇದ್ದರೆ ನಿರದಿದ್ದರೆ ನೆನಲು ಗೆದ್ದ. 10 ಲಕ್ಷ ರೂಪಾಯಿ ಜೇಬಿನಲ್ಲಿ ಇದೆಯೇನ್ರಿ? ಇರಲಿ. ಒಂದು ಪೈಸಾನೂ ಇಲ್ವೇನ್ರಿ? ಬೇಡ. ಆ ಮನಸ್ಥಿತಿ ಬರಬೇಕು. 15ನೇ ಅಧ್ಯಾಯಕ್ಕೆ ಒಂದು ಪುಟ್ಟ ಪೀಠಿಕೆಯನ್ನು ಕೊಟ್ಟು ಇವತ್ತು ಮುಗಿಸ್ತೀವಿ. 15ನೇ ಅಧ್ಯಾಯ ಪುರುಷೋತ್ತಮ ಪ್ರಾಪ್ತಿ ಯೋಗ ಅಂತ ಹೆಸರೇ ಹೇಳುತ್ತೆ. ಪುರುಷೋತ್ತಮನನ್ನು ನೀವು ಗ್ರಹಿಸಬೇಕು. ಭಗವದ್ಗೀತೆಯ ವೈಶಿಷ್ಟ್ಯ, ಭಗವದ್ಗೀತೆಯ ವಿಶೇಷ, ಭಗವದ್ಗೀತೆಯ ಪ್ರಾಮುಖ್ಯತೆ, ಭಗವದ್ಗೀತೆಯ ಜನಪ್ರಿಯತೆ ಎಲ್ಲಿದೆ ಅಂದರೆ, ಯಾಕಿದೆ ಅಂದರೆ, ಶ್ರೀಕೃಷ್ಣ
ಒಂದು ದಾರಿಯ ಬಗ್ಗೆ ಹೇಳಲ್ಲ, ಇದವಿತ್ತಮ ಅಂತ ಹೇಳಲ್ಲ, ಹಲವಾರು ದಾರಿಗಳನ್ನು ತೋರಿಸ್ತಾನೆ. ಸಾಂಖ್ಯಯೋಗ ನೋಡಿರ್ತಾರೆ, ಕರ್ಮಯೋಗ ನೋಡಿರ್ತಾನೆ, ಜ್ಞಾನಯೋಗ ನೋಡಿರ್ತಾನೆ, ಕರ್ಮ ಸನ್ಯಾಸ ನೋಡಿರ್ತಾರೆ, ಆತ್ಮ ಸಂಯಮ ಯೋಗ ನೋಡಿರ್ತಾರೆ, ಜ್ಞಾನ ವಿಜ್ಞಾನ ಯೋಗ ನೋಡಿರ್ತಾರೆ, ಅಕ್ಷರ ಬ್ರಹ್ಮ ಯೋಗ ನೋಡಿರ್ತಾರೆ, ರಾಜವಿದ್ಯಾ ರಾಜಬುದ್ಧಿ ಯೋಗವನ್ನು ನೋಡಿರ್ತಾರೆ, ವಿಭೂತಿ ಯೋಗ ನೋಡಿರ್ತಾರೆ, ವಿಶ್ವರೂಪ ಸಂದರ್ಶನ ಯೋಗವನ್ನು ನೋಡಿರ್ತಾರೆ, ಭಕ್ತಿ ಯೋಗ ನೋಡಿರ್ತಾರೆ, ಕ್ಷೇತ್ರ ವಿಭಾಗ ಯೋಗ, 18 ಯೋಗಗಳನ್ನು ಕುರಿತು ಮಾತನಾಡುತ್ತಾನೆ, 18 ರಸ್ತೆಗಳನ್ನು ತೋರಿಸುತ್ತಾನೆ, 18 ವಿಧದ ಚಿಂತನೆಗಳನ್ನು ಮಾಡುತ್ತಾನೆ. ಎಲ್ಲ ಹೇಳಿಬಿಟ್ಟು ಯಥಾ ಇಚ್ಛಸಿ ತಥಾ ಕುರು. ನೋಡೆಯ 18 ಹೇಳಿದ್ದೀನಿ, ನಿಂಗೆ ಯಾವ್ದು ಬೇಕೋ ಅದು ಆಯ್ಕೆ ಮಾಡ್ತಾರೆ. ಯಥಾ ಇಚ್ಛಸಿ, ಹೇಗೆ ಯೋಚಿಸುತ್ತೀಯೋ ತಥಾ ಕುರು, ಆ ರೀತಿ ಮಾಡುದು. ಹೀಗಾಗಿ 15ನೇ ಅಧ್ಯಾಯ ಪುರುಷೋತ್ತಮನ ದರ್ಶನಕ್ಕಾಗಿ ಬಂದಂತಹ ಅಧ್ಯಾಯ. ಪುರುಷೋತ್ತಮ ಅಂದ್ರೆ ಯಾರು? ಪುರುಷರಲ್ಲಿ ಉತ್ತಮ. ಹಾಗಾದ್ರೆ ಪುರುಷ ಅಂದ್ರೆ ಯಾರು? ಪುರುಷ ಅಂದ್ರೆ ಗಂಡು ಹೆಣ್ಣು ಅಂತ ಅರ್ಥ. ಗಂಡು ಹೆಣ್ಣು ಅನ್ನತಕ್ಕಂಥದ್ದು ವ್ಯಾಕರಣದ ಪದಗಳು. ಆತ್ಮಚಿಂತೆಯಲ್ಲಿ ಗಂಡು ಇಲ್ಲ ಹೆಣ್ಣು ಇಲ್ಲ. ಯಾಕೆ ಅಂದ್ರೆ ಗಂಡಿನ ದೇಹದ ಒಳಗೆ ಇರುವ ಆತ್ಮ, ಹೆಣ್ಣಿನ ದೇಹದ ಒಳಗೆ ಇರುವ ಆತ್ಮ ಲಿಂಗ ಇಲ್ಲ ಅದಕ್ಕೆ, ಅದು ಪ್ರಾಣ ಅಷ್ಟೇ. ನಿಮ್ಮಲ್ಲಿ ಪ್ರಾಣ ಇದೆ, ಹೆಣ್ಣು ಪ್ರಾಣ ಗಂಡು ಪ್ರಾಣ ಅಂತಿದ್ದೀರಿ, ಪ್ರಾಣ ಅಷ್ಟೇನೆ. ಈ ಆತ್ಮ ಅನ್ನೋದು ಆತ್ಮ ಅಷ್ಟೇನೆ. ಹೀಗಾಗಿ ಪುರುಷ ಅಂದ್ರೆ ಅರ್ಥ ಏನು? ಪುರುಷ ಅಂದ್ರೆ ಪುರಕ್ಕೆ ಈಶ ಅಂತ. ಈ ಪುರ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇ ಅಂತ ಮಾತಾಡಿದ್ರಲ್ಲ ಕಠೋಪನಿಷತ್ತಿನಲ್ಲಿ. ಈ ಪುರ, ಈ ದೇಹ, ಈ ದೇಹಕ್ಕೆ ಯಾರು ಯಜಮಾನನು, ಈ ಪುರಕ್ಕೆ ಯಾರು ಈಶನೋ ಅದು ಪುರುಷ. ಹೀಗಾಗಿ ಸ್ತ್ರೀ ದೇಹ ಗಂಡು ದೇಹದ ಮಾತಿಲ್ಲ ಇಲ್ಲಿ. ಪುರುಷ ಅಂದ್ರೆ ಸ್ತ್ರೀ, ಸ್ತ್ರೀ ಅಂದ್ರೂ ಪುರುಷವೇ. ಸ್ತ್ರೀ ಪುರುಷ ಇವೆಲ್ಲ ವ್ಯಾಕರಣ ಭೇದಗಳು. ಆದರೆ ತಾತ್ವಿಕ ದೃಷ್ಟಿಯಲ್ಲಿ ಭೇದ ಇಲ್ಲ. ಹೀಗಾಗಿ ಪುರುಷ ಪುರುಷೋತ್ತಮ. ಈ ಪುರುಷ ಅಂದ್ರೆ ಅರ್ಥ ಏನು? ಇದರ ವಿವರಣೆ ಏನು? ಪುರುಷೋತ್ತಮ ಅಂದ್ರೆ ಅರ್ಥ ಏನು? ನಾವು ಪುರುಷೋತ್ತಮನನ್ನು ನೋಡಬೇಕಾಗಿದ್ದರೆ ಪುರುಷರ ಮಿತಿಗಳನ್ನು ಮೀರಬೇಕು. ಪುರುಷನನ್ನು ನೋಡುತ್ತಾ ಪುರುಷೋತ್ತಮ ನೋಡಕ್ಕಾಗಲ್ಲ. ನೀವು ಕೃಷ್ಣನನ್ನು ನೋಡಬೇಕಾಗಿದ್ದರೆ 11ನೇ ಅಧ್ಯಾಯಕ್ಕೆ ಹೋಗಬೇಕು. ವಿಶ್ವರೂಪ ಸಂದರ್ಶನವನ್ನು ನೋಡಬೇಕು. ಕೃಷ್ಣ ಅಂದ್ರೆ ಪುಟಾಣಿ ಕೃಷ್ಣ, ಆ ವಿಗ್ರಹ ಕೃಷ್ಣ ಅಂತ ಹೇಳೋಕ್ಕಾಗಲ್ಲ. ಆ ವಿಗ್ರಹ ಅನ್ನುವುದು ಕೃಷ್ಣನ ಕಡೆಗೆ ಬೊಟ್ಟು ಮಾಡತಕ್ಕಂಥ ಒಂದು ವಿಗ್ರಹ, ಒಂದು ಗೊಂಬೆ, ಅದೊಂದು ಚಿತ್ರ, ಅದೊಂದು ಬರವಣಿಗೆ, ಅದೊಂದು ನೋಟಕ್ಕೆ ದೃಶ್ಯಕ್ಕೆ ಒಂದು ಸಂಕೇತ. ಅದು ಸಂಕೇತವೇ ವಿನಃ ಅದೇ ಅದಲ್ಲ. ಪೂಜೆ ಮಾಡ್ತೀವಿ, ಗಣೇಶನ ಮನೆಗೆ ತಂದಿಟ್ಕೊಳ್ತೀವಿ, ಅದು ಗಣೇಶನೇ. ಗಣೇಶನ ಬೊಂಬೆ ನೀವು ಅದರೊಳಗೆ ಮಂತ್ರ ಹೇಳಿ ಆವಾಹನೆ ಮಾಡ್ತೀವಿ. ಗಣೇಶನ ಅಂಶ ಅದರೊಳಗೆ ಸೇರಿದೆ ಅಂತ ವಿಸರ್ಜನೆ ಮಾಡೋ ತಕ್ಷಣ ಅದರೊಳಗೆ ಗಣೇಶನ ಶಕ್ತಿ ಇದೆ ಅಂತ. ಉಳಿದಂತೆ ಅದು ಬೊಂಬೆ. ಆದರೆ ಅದು ಈಶ್ವರನ ಬೊಂಬೆ ಅಲ್ಲ, ವಿಷ್ಣುವಿನ ಬೊಂಬೆ ಅಲ್ಲ, ಗಣಪತಿಯ ಬೊಂಬೆ. ಗಣಪತಿ ಎನ್ನುವ ಒಂದು ಕಲ್ಪನಾ ಶಕ್ತಿಯನ್ನ ಸಾಂಕೇತಿಕವಾಗಿ ತೋರಿಸ್ತಾ ಇದೆ. ಆದ್ದರಿಂದ ಕೃಷ್ಣನನ್ನು ನೋಡ್ಬೇಕಾಗಿದ್ರೆ ಕೃಷ್ಣನ ಪ್ರತಿಮೆಯ ಮೂಲಕ ನೋಡೋಕ್ಕಾಗಲ್ಲ. ಕೃಷ್ಣನನ್ನು ನೋಡ್ಬೇಕಾದ್ರೆ ವಿಶ್ವರೂಪ ಸಂದರ್ಶನವನ್ನು ನೋಡ್ಬೇಕು, ಅದು ಕೃಷ್ಣ ಅಂತ. ಆಗ 15ನೇ ಅಧ್ಯಾಯ ಆರಂಭ ಆಗ್ತಕ್ಕಂಥದ್ದು ನೀವು ಯಾವುದನ್ನು ಕೃಷ್ಣ ಅಂತ ಅಂದುಕೊಂಡಿದ್ದೀರೋ ಅದನ್ನು ಮೊದಲು ಹೇಳುತ್ತೆ. ಅದನ್ನು ಹೇಳಿದ ಮೇಲೆ ನಿಜವಾದ ಕೃಷ್ಣನನ್ನು ನೋಡಬೇಕಾಗಿದ್ದರೆ ನೀವು ಅಂದುಕೊಂಡಿರುವ ಕೃಷ್ಣನನ್ನು ಬಿಡಿ ಅಂತ ಹೇಳುತ್ತೆ. ಬಹಳ ಕಷ್ಟ ಅದ ಅರ್ಥ ಮಾಡ್ಕೊಳ್ಳೋದು. ಇದು ನಿಮಗೆ ಅರ್ಥ ಆಗ್ಬೇಕಾದ್ರೆ ನಾನು ಕಥೆ ಹೇಳಬೇಕು. ಕಥೆ ಹೇಳೋ ಕಾಲ ಇಲ್ಲ, ನಾನು ನೋಡ್ಬೇಕು. ಇಲ್ಲ, ಕಾಲ ಇಲ್ಲ. ನಾಳೆ ಆ ಒಂದು ರಾಮಕೃಷ್ಣ ಪರಮಹಂಸರಿಗೆ ಸಂಬಂಧಪಟ್ಟ ಕಥೆಯಿಂದ ನನ್ನ ಉಪನ್ಯಾಸ ಆರಂಭ ಮಾಡಿ 15ನೇ ಅಧ್ಯಾಯ ಮುಗಿಸ್ತೀನಿ ತಂದ್ಕೊಂಡಿದ್ದೀನಿ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ
ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮ ಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಾನು ನೆನೆ ಮಾತಾಡ್ತಾ ಕೊನೆಯಲ್ಲಿ ಹೇಳಿದೆ, ರಾಮಕೃಷ್ಣ ಪರಮಹಂಸರ ಒಂದು ಪುಟ್ಟ ಕಥೆಯಿಂದ ಇಂದಿನ ಉಪನ್ಯಾಸವನ್ನು ಆರಂಭ ಮಾಡ್ತೀವಿ ಅಂತ. ಅದು ಕಥೆಯಲ್ಲ, ಅವರಿಗೆ ಸಂಬಂಧಪಟ್ಟ ಜೀವನದ ಒಂದು ಘಟ್ಟ. ಈ 15ನೇ ಅಧ್ಯಾಯ ಪುರುಷೋತ್ತಮ ಪ್ರಾಪ್ತಿ ಯೋಗವನ್ನು ಅಧ್ಯಯನ ಮಾಡುವ ಮುನ್ನ 14ನೆಯ ಅಧ್ಯಾಯದಲ್ಲಿ ಹೇಗೆ ಒಂದು ಎಚ್ಚರಿಕೆಯನ್ನು ನಾವು ತೆಗೆದುಕೊಂಡಿದ್ದೆವೋ, ಅಂದರೆ ಗುಣತ್ರಯಗಳಲ್ಲಿ ಸತ್ವ ಅನ್ನತಕ್ಕಂಥದ್ದು ಬಹಳ ಶ್ರೇಷ್ಠವಾದ್ದು, ಅದು ನಮಗೆಲ್ಲ ಅನ್ವಯಿಸ್ತಕ್ಕಂಥದ್ದು. ಆದರೆ ಸತ್ವವನ್ನೂ ಮೀರತಕ್ಕಂಥದ್ದು ಯೋಗಿಗಳಿಗೆ ಎನ್ನುವ ಭೇದವನ್ನು ಹೇಗೆ ನಾವು ಅಧ್ಯಯನ ಮಾಡಿದೆವೋ, ಹಾಗೆ ಪುರುಷೋತ್ತಮ ಪ್ರಾಪ್ತಿ ಯೋಗವನ್ನು ಅಧ್ಯಯನ ಮಾಡುವಾಗ ಒಂದು ಎಚ್ಚರಿಕೆ ಬೇಕು. ಆ ಎಚ್ಚರಿಕೆಯನ್ನು ಕುರಿತು ನಾನು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಅದ್ವೈತದ ಅಪೇಕ್ಷೆಯನ್ನು ನಿನ್ನೆ ಹೇಳಿದೆ. ನಾನು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಅದನ್ನು ಬಹಳ ಸಮಾಧಾನ ಮನಸ್ಕರಾಗಿ, ಸಾತ್ವಿಕರಾಗಿ, ಸರಳವಾಗಿ ಹೇಳ್ತಾರೆ. ಕೃಷ್ಣ ಹೊಡೆದು ಹೇಳ್ತಾರೆ. ಭಗವದ್ಗೀತೆಯ ಮೊಟ್ಟ ಮೊದಲು ಭಾಷ್ಯವನ್ನು ಬರೆದಿದ್ದು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯ 1200 ವರ್ಷಗಳ ಹಿಂದೆ. ಅವರ ಅದ್ವೈತ ಸ್ಥಾಪನೆಯನ್ನು ಮಾಡಬೇಕಾಗಿದ್ದರೆ ಅವರಿಗೆ ಆಧಾರವಾಗಿದ್ದು ಭಗವದ್ಗೀತೆ. ಅದರಲ್ಲಿಯೂ ಪುರುಷೋತ್ತಮ ಪ್ರಾಪ್ತಿ ಯೋಗ, ಅದನ್ನು ಆಧಾರವಾಗಿಟ್ಟುಕೊಂಡು ಅವರು ತಮ್ಮ ಚಿಂತನೆಯನ್ನು ಮುಂದುವರಿಸಿದರು. ಅವರ ಚಿಂತನೆ ಏನು ಅನ್ನುವುದನ್ನು ನಾನು ನಿನ್ನೆ ನಿಮಗೆ ಹೇಳಿದ್ದೆ. ಎಷ್ಟರ ಮಟ್ಟಿಗೆ ನಿಮ್ಮಲ್ಲಿ ದಾಖಲಾಗಿದೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಚಪಲಕ್ಕಾಗಿ ನಾನು ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ದಾಖಲಾಗಿಲ್ಲದೆ ಇದ್ರೆ ದಾಖಲಾಗಿದೆ. ಕೃಷ್ಣ ಏನನ್ನು ಈಗ ಹೇಳಲಿದ್ದಾನೋ, ಕೃಷ್ಣ ಯಾವುದನ್ನು ಸ್ಥಾಪನೆ ಮಾಡಬೇಕು ಅಂತ ಇದ್ದಾನೋ ಅದನ್ನು ಕುರಿತು ಭಗವತ್ಪಾದರ ಮಾತು. ನಾವು ಇಲ್ಲಿಯ ತನಕ ವೈದಿಕರಾಗಿದ್ದೇವೆ. ವೈದಿಕರಾಗಿದ್ದೇವೆ ಅಂದರೆ ವೇದಗಳನ್ನು ಅನುಸರಿಸುತ್ತೇವೆ, ವೇದ ಭಾಷೆಯನ್ನು ಕಲಿಯುತ್ತೇವೆ, ವೇದದ ಗುರಿಯ ಕಡೆಗೆ ಹೋಗುತ್ತಿದ್ದೇವೆ. ಇದು ವಸ್ತುಸ್ಥಿತಿ. ಈಗಲೂ ಅಷ್ಟೇ, ಆಗಲೂ ಅಷ್ಟೇ. ವೇದದಲ್ಲಿ ಪ್ರಧಾನವಾಗಿ ಏನಿದೆ? ಪ್ರಾರ್ಥನೆ. ಆಯಾ ದೇವತೆಗಳನ್ನು ಅನುಸರಿಸಿ ಮಾಡತಕ್ಕಂಥ ಪ್ರಾರ್ಥನೆಗಳೇ ಋಗ್ವೇದ ತುಂಬ ಇರತಕ್ಕಂಥದ್ದು. ಯಜುರ್ವೇದದಲ್ಲಿ ಆ ಪ್ರಾರ್ಥನೆಗಳನ್ನು ಹೇಗೆ ಯಜ್ಞದ ಮೂಲಕ ನಾವು ವಿನಿಯೋಗ ಮಾಡ್ತೀವಿ ಎನ್ನತಕ್ಕಂಥದ್ದು, ಆ ಋಗ್ವೇದದಲ್ಲಿ ಯಾವ ಪ್ರಾರ್ಥನೆಗಳನ್ನು ಋಷಿಗಳು ಮಾಡಿದ್ದರೋ ಅದನ್ನೇ ಸಾಮವೇದದಲ್ಲಿ ಹಾಡತಕ್ಕಂಥ. ಈ ಮೂರೇ ಪ್ರಧಾನವಾದ ತ್ರಯೀ ಅಂತ ಕರೀತಾರೆ. ಅಥರ್ವಣ ವೇದ ಲೌಕಿಕಕ್ಕೆ ಸಂಬಂಧಪಟ್ಟಿದ್ದು, ಅದರೊಳಗೂ ಚೂರಿದೆ ಅಂತ ಅದಿರಲಿ. ಒಟ್ಟಿನಲ್ಲಿ ವೇದ ದರ್ಶನ, ವೈದಿಕ ದರ್ಶನ ಅಂದರೆ ನಾವೆಲ್ಲರೂ ಈಗೂ ಒಪ್ಪಿಕೊಂಡಿರತಕ್ಕಂಥ ಒಂದು ದರ್ಶನ. ಏನದು? ಇಷ್ಟಾನ್ ಭೋಗಾನ್ ದೇವೋ ದೇವಾಃ ದಾಸ್ಯಂತೆ ಯಜ್ಞಭಾವಿತಾಃ ಯೈರ್ದತ್ತ ನಪ್ರದಾಯೈಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ ಅನ್ನತಕ್ಕಂಥದ್ದು ಮೂಲ. ವೈದಿಕ ಚಿಂತನೆಗೆ, ವೇದಾಭ್ಯಾಸಕ್ಕೆ, ವೈದಿಕ ದರ್ಶನಕ್ಕೆ ಮೂಲಭೂತವಾದದ್ದು ಈ ಅಪೇಕ್ಷೆ. ಏನು?
ಇಷ್ಟಾನ್ ಭೋಗಾನ್ ಇವೋ ದೇವಾ ದೇವತೆಗಳನ್ನು ಕುರಿತು ನಿಮಗೆ ಯಾವ ಯಾವ ಭೋಗ ಬೇಕಿದೆಯೋ ಅದನ್ನು ಸಂಗ್ರಹಿಸಿ, ಅದನ್ನು ಕೇಳಿ, ಅದನ್ನು ಪ್ರಾರ್ಥಿಸಿ. ಇಷ್ಟಾನ್ ಭೋಗಾನ್ ಇವೋ ದೇವಾ ದಾಸ್ಯಂತೆ ಯಜ್ಞಭಾವಿತಾ, ಯಜ್ಞದ ಕೊನೆಯಲ್ಲಿ ಕೊಡಿ, ದೇವರ ಕೊಡಿ. ನಿಮಗೆ ವಿದ್ಯೆ ಅಂಟಿಲ್ಲರಿ, ವಿದ್ಯೆ ಬರ್ತಾ ಇಲ್ಲ, ಆಗ ನೀವೇನ್ ಮಾಡಬೇಕು? ಸರಸ್ವತಿಯನ್ನು ಕುರಿತು ಪ್ರಾರ್ಥನೆ ಮಾಡ್ತೀವಿ. ಯಜ್ಞದ ಮೂಲಕ ಅಂದ್ರೆ ಹವಿರ್ ಪ್ರದಾನ ಮಾಡಿ ಶಾರದಾ ಯಜ್ಞವನ್ನು ಮಾಡ್ತೀವಿ. ಹಾಗೆ ಮಾಡಿದಾಗ ಶಾರದೆಯ ಕರುಣೆಯಾದರೆ ಧೈರ್ದತ್ತ ನಪ್ರದಾಯಿ, ಹಾಗೆ ಏನಾದರೂ ಕೊಡಬೇಕು. ನೀವು ದೇವಸ್ಥಾನಕ್ಕೆ ಹೋದರೆ ತೆಂಗಿನಕಾಯಿ ಬಾಳೆಹಣ್ಣು ತಗೊಂಡು ಹೋಗ್ತೀವಿ, ಕೊಡ್ತೀವಿ ಅಂತ ಕೊಡತಕ್ಕ ಬುದ್ಧಿ ಇರಬೇಕು. ಸಂಗೀತ ಚೆನ್ನಾಗಿ ಬರಬೇಕು. ಸಂಗೀತ ಚೆನ್ನಾಗಿ ಬರ್ಬೇಕಾದ್ರೆ ಏನ್ ಮಾಡಬೇಕು? ಸಂಗೀತವನ್ನು ಪ್ರದಾನ ಮಾಡತಕ್ಕಂತಹ ದೈವವನ್ನು ಆಶ್ರಯಿಸಬೇಕು. ಸಂಗೀತವನ್ನು ನಿಮಗೆ ಕೊಡೋರು ಯಾರು? ಸಂಗೀತವನ್ನು ನಿಮಗೆ ಕೊಡತಕ್ಕದ್ದು ಶಿವ. ಯಾರು ಯಾರು ಅವ್ರು ಬಿಡಿ, ಯಾರು ಸಂಗೀತಗಾರರಾಗಬೇಕು ಅಂತಾರೋ ಅವರು ಶಿವಲಿಂಗಕ್ಕೆ ಜೇನುತುಪ್ಪದ ಅಭಿಷೇಕ ಮಾಡಬೇಕು. ಹಾಗೆ ನೀವು 48 ದಿವಸ ಮಾಡಿ ನೋಡಿ, ನಿಮ್ಮ ಮಾಧುರ್ಯ ಬಂದ್ಬಿಡುತ್ತೆ, ಪ್ರಸಿದ್ಧಿ ಬಂದ್ಬಿಡುತ್ತೆ. ಅಂದರೆ ಶಿವ ಗಾನಕ್ಕೆ, ಸಂಗೀತಕ್ಕೆ ಪ್ರಧಾನ. ನೃತ್ತಾವಸಾನೇ ನಟರಾಜರಾಗೋ ನನಾದ ಟಕ್ಕಾಂ ನವಪಂಚವಾರಂ ಉದ್ಧೃತ ಕಾಮ ಸನದಾದಿ ಸಿದ್ಧಂ ಏತದ್ ವಿವರ್ಷೆ ಶಿವಸೂತ್ರಜಾಲಂ.